ಆಸಮ್ ಅಂಡ್ ಹ್ಯಾಂಡ್ಸಮ್ ಪ್ರೊಫೆಷನಲ್ ಫ್ಯಾಮಿಲಿ ಸೆಲೂನ್ ಮತ್ತು ಮೇಕಪ್ ಸ್ಟುಡಿಯೋದ ಉದ್ಘಾಟನಾ ಸಮಾರಂಭ ಇಂದು ಉಡುಪಿಯಲ್ಲಿ ನಡೆಯಿತು. ಕಾನ್ವೆಂಟ್ ರೋಡ್ನಲ್ಲಿರುವ ಅನುಗ್ರಹ ಕಾಂಪ್ಲೆಕ್ಸ್ನ ಮೊದಲ ಮಹಡಿಯಲ್ಲಿರುವ ಮಹಿಳೆಯರ ಬ್ಯೂಟಿ ಪಾರ್ಲರ್ ಮತ್ತು ಪುರುಷರ ಸೆಲೂನ್ ಅನ್ನು ಉಡುಪಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್ನ ಅಧ್ಯಕ್ಷರಾಗಿರುವ ಸುಮಿತ್ರಾ ನಾಯ್ಕ್ ಉದ್ಘಾಟಿಸಿದರು. ಮಟ್ಟ ರತ್ನಾಕರ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಡುಪಿಯ ಶಾಸಕರಾದ ರಘುಪತಿ ಭಟ್, ಉಡುಪಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರುವ ದಿನಕರ್ ಬಾಬು, ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತಿನ ದಿನ ನಮ್ಮ ಉಡುಪಿ ಬ್ರಹ್ಮಗಿರಿಯಲ್ಲಿ ಆಸಮ್ ಆ್ಯಂಡ್ ಹ್ಯಾಂಡ್ಸಮ್ ಅಂತ ಫ್ಯಾಮಿಲಿ ಸಲೂನ್ ಉದ್ಘಾಟನೆ ಆಯಿತು. ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಉಂಟು. ಮೊರಕನ್ ಬಾತ್, ಸ್ಟೀಮ್ ಬಾತ್, ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲ್ಸ್, ಬ್ರೈಡಲಿಗೆ ಬೇಕಾಗುವ ಎಲ್ಲ ಥರದ ಆಭರಣಗಳು, ಹಾಗೆ ಎಲ್ಲ ರೀತಿಯ ಸೌಕರ್ಯ ಇದೆ. ಹಾಗಾಗಿ ನಮ್ಮದು ಇದು 3ನೇ ಬ್ರ್ಯಾಂಚ್. ಫಸ್ಟ್ ಬ್ರ್ಯಾಂಚ್ ಮ್ಯಾಂಗ್ಳೂರಲ್ಲಿದೆ, ಅದು ಆಸಮ್ ಪ್ರೊಫೆಷನಲ್ ಮೇಕಪ್ ಸ್ಟುಡಿಯೋ ಅಂತ. ಹಾಗೆಯೇ ಉಡುಪಿಯಲ್ಲಿ ಸಹ ಇದೆ. ಇದು 3rd ಬ್ರ್ಯಾಂಚ್. ನಾವೀಗ ಫ್ಯಾಮಿಲಿ ಸೆಲೂನ್ ಎಲ್ಲರಿಗೂ ಬೇಕಾಗುವ ರೀತಿಯಲ್ಲಿ ಇದನ್ನು ವ್ಯವಸ್ಥೆಗೊಳಿಸಿದ್ದೇವೆ. ಹಾಗಿರುವಾಗ ನಮ್ಮ ಈ ಮಹಿಳೆ ಮತ್ತು ಸೌಂದರ್ಯ ಒಂದೇ ನಾಣ್ಯದ ಎರಡು ಮುಖಗಳು. ಅನಾದಿ ಕಾಲದಿಂದಲೂ ಮಹಿಳೆ ಸೌಂದರ್ಯ ಪ್ರಿಯೆ. ಮೊದಲು ಮಹಿಳೆ ಮನೆಯಲ್ಲೇ ಅಲಂಕಾರ ಮಾಡಿಕೊಳ್ತಿದ್ದರೆ, ಕಾಲಕ್ಕೆ ತಕ್ಕ ಹಾಗೆ ಅದರಲ್ಲಿ ಟ್ರೈನಿಂಗನ್ನು ಪಡೆದು ಬಹಳಷ್ಟು ಮಹಿಳೆಯರು ಈ ಉದ್ಯೋಗವನ್ನು ಸ್ವಂತ ಉದ್ಯೋಗವಾಗಿ ಮಾಡ್ತಾ ಇದ್ದಾರೆ. ಮಹಿಳೆಯರ ಸ್ವಂತ ಉದ್ಯೋಗ ಬಂದಾಗ ಟೈಲರಿಂಗ್ ಮತ್ತು ಈ ಬ್ಯೂಟಿ ಪಾರ್ಲರ್ಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತು ರಜನಿಯವರು ಅವರ ಜೊತೆಗಾರನ ಸೇರಿಕೊಂಡು ಉಡುಪಿಯಲ್ಲಿ ಒಂದು ಬ್ಯೂಟಿ ಪಾರ್ಲರನ್ನು ಆರಂಭಿಸಿದ್ದಾರೆ. ಈಗಾಗಲೇ 2 ಬ್ಯೂಟಿ ಪಾರ್ಲರ್ ಅವರಿಗೆ ಇದೆ. ಈಗ 3ನೇ ಬ್ಯೂಟಿ ಪಾರ್ಲರ್ ಆರಂಭಿಸಿದ್ದಾರೆ. ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಉಡುಪಿಯ ಹೃದಯ ಭಾಗದಲ್ಲಿ ಬ್ರಹ್ಮಗಿರಿಯ ಜಂಕ್ಷನ್ನಲ್ಲಿ ಇವತ್ತು ಉದ್ಘಾಟನೆಗೊಂಡಂತಹ ಆಸಮ್ ಆ್ಯಂಡ್ ಹ್ಯಾಂಡ್ಸಮ್ ಫ್ಯಾಮಿಲಿ ಯುನಿಸೆಕ್ಸ್ ಸೆಲೂನ್ ಇದು. ನಿಜವಾಗಿ ಆಸಮ್ ಅಂದರೂ ಮೀನಿಂಗ್ ಇದೆ, ಹ್ಯಾಂಡ್ಸಮ್ ಅಂದರೂ 2 ಮೀನಿಂಗ್ ಈ ಪಾರ್ಲರ್ಗೆ ಇದೆ. ಇಲ್ಲಿ ಮಹಿಳೆಯರಲ್ಲದೆ ಪುರುಷರಿಗೂ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬಂದರೆ, ಹೆಂಡತಿ ಒಂದು ಕಡೆ ತನ್ನ ಮುಖದ ಸೌಂದರ್ಯ ಆಗಿರ್ಬೋದು, ಎಲ್ಲ ಸೌಂದರ್ಯವನ್ನು ಮಾಡುವಾಗ ಗಂಡನಿಗೂ ಕೂಡ ಇಲ್ಲೇ ಅವಕಾಶ ಇದೆ.